ಜೆಟ್ ಏರ್ವೇಸ್ ವಿಮಾನಯಾನ ಸಂಸ್ಥೆಗೆ ಏರ್ ಆಪರೇಟರ್ಸ್ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಹೇಳಿರುವ ಬೆನ್ನಲ್ಲೇ ಸ್ಥಗಿತಗೊಂಡಿದ್ದ ಜೆಟ್ ಏರ್ಲೈನ್ಸ್ ಸಂಸ್ಥೆ ಸೇರಿದ್ದ ವಾಣಿಜ್ಯ ವಿಮಾನ ಕಾರ್ಯಾಚರಣೆಯನ್ನು ಪುನರಾರಂಭಿಸುವ ಬಗ್ಗೆ ಮುನ್ಸೂಚನೆಯನ್ನು ಸಂಸ್ಥೆ ನೀಡಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಕೈಗೊಂಡ ಮಹತ್ವದ ನಿರ್ಧಾರದಿಂದ ವಾಣಿಜ್ಯ ವಿಮಾನಯಾನ ಕ್ಷೇತ್ರದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಒಳಗೆ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಪುನರಾರಂಭಿಸಲು ಉದ್ದೇಶಿಸಲಾಗಿದೆ. ನರೇಶ್ ಗೋಯಲ್ ಒಡೆತನದ ಜೆಟ್ ಏರ್ಲೈನ್ಸ್ ಏಪ್ರಿಲ್ 17ರಂದು ತನ್ನ ಕೊನೆಯ ಹಾರಾಟವನ್ನ ಮಾಡಿದ್ದು. ಜಲನ್ ಕಾಲ್ರಾಕ್ ಒಕ್ಕೂಟ ಪ್ರಸ್ತುತ ಜೆಟ್ ಏರ್ವೇಸ್ ವಿಮಾನಯಾನ ಸಂಸ್ಥೆಯನ್ನ ಮುನ್ನಡೆಸಿದೆ. ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ವಾಣಿಜ್ಯ ವಿಮಾನ ಕಾರ್ಯಾಚರಣೆಯನ್ನ ಪುನರಾರಂಭಿಸಲಿದೆ. ಭಾರತೀಯ ವಾಯುಯಾನ ಉದ್ಯಮಕ್ಕೂ ಹೊಸ ಚೇತನವನ್ನ ನೀಡಲಾಗಿದೆ. ಭಾರತದ ಅತ್ಯಂತ ಪ್ರೀತಿಯ ವಿಮಾನಯಾನವನ್ನ ಮತ್ತೆ ಆಕಾಶದಲ್ಲಿ ಹಾರಿಸುವ ಮೂಲಕ ಇತಿಹಾಸವನ್ನ ರಚಿಸುವ ಉತ್ಸಾಹದಲ್ಲಿದ್ದೇವೆಂದು ಒಕ್ಕೂಟದ ಪ್ರಮುಖ ಸದಸ್ಯ ಮುರಾರಿ ಲಾಲ್ ಜಲನ್ ಹೇಳಿದ್ದಾರೆ. ಜೆಟ್ ಏರ್ವೇಸ್ ಪ್ರಸ್ತುತ 9 ವಿಮಾನಗಳ ಸಮೂಹವನ್ನ ಹೊಂದಿದೆ. ಇವುಗಳ ಪೈಕಿ ಒಂದು ಬೋಯಿಂಗ್ 777 ಮತ್ತು 4 ಬೋಯಿಂಗ್ 737 ವಿಮಾನಗಳಾಗಿವೆ. ಜೆಟ್ ಏರ್ವೇಸ್ ಜುಲೈ ಸೆಪ್ಟೆಂಬರ್ನಿಂದ ದೆಹಲಿ ಮತ್ತು ಮುಂಬೈ ನಡುವೆ ದೈನಂದಿನ ವಿಮಾನಯಾನವನ್ನು ಪ್ರಾರಂಭಿಸಬಹುದು. ಬೆಂಗಳೂರಿಗೆ 5 ಮತ್ತು ಚೆನ್ನೈಗೆ 3 ವಾರಕ್ಕೊಂದು ವಿಮಾನಗಳನ್ನು ಆರಂಭಿಸುವ ಯೋಜನೆಯನ್ನ ಸದ್ಯ ಹೊಂದಿದೆ. ಇದರ ನಂತರ ವಿಮಾನಯಾನ ಸಂಸ್ಥೆಯು ಹೈದರಾಬಾದ್ ಮತ್ತು ಜೈಪುರಕ್ಕೂ ವಾರಕ್ಕೆ 3 ವಿಮಾನಗಳನ್ನು ಪ್ರಾರಂಭಿಸಲು ಯೋಚಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.